ಗೋವಿಂದ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವರುಗಳ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮೃಗಾಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ನಿವಾಸವಾಗಿರುವ ದೈವ ದೇವರುಗಳ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮತ್ರಮಾರಮಣ ಗೋವಿಂದ. ಯಕ್ಷ ಅಭಿಮಾನಿ ಬಳಗ ಸುರತ್ಕಲ್ ಇವರ ತೃತೀಯ ಯಕ್ಷೋತ್ಸವ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅಭ್ಯಾಗತರು, ಅಧ್ಯಕ್ಷರಾಗಿ ಶ್ರೀತ ಅಗರಿ ರಾಘವೇಂದ್ರ ರಾವ್, ಮಾಲಕರು ಅಗರಿ ಸಮೂಹ ಸಂಸ್ಥೆಗಳು ಹಾಗೂ ವಿದ್ವಾನ್ ಕೊಲೆಕಾಡಿ ವಾದ್ಯರಾಜೋಪಾಧ್ಯಾಯರು, ಧಾರ್ಮಿಕ ವಿದ್ವಾಂಸರು, ಅದೇ ರೀತಿ ವೇದಮೂರ್ತಿ ರಾಮಾನಂದ ಭಟ್, ಆನುವಂಶಿಕ ಮುಕ್ತೇಶ್ವರು, ಈಡ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಶ್ರೀತ ರವೀಂದ್ರ ಶೇಟ್ ಉದ್ಯಮಿಗಳು, ಶ್ರೀತ ಪಟ್ಲ ಸತೀಶ್ ಶೆಟ್ಟಿ ಅವರು ಸ್ಥಾಪಕಾಧ್ಯಕ್ಷರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಖ್ಯಾತ ಯಕ್ಷಗಾನ ಸಂಘಟಕರು, ಕಲಾವಿದರು, ಹಾಗೂ ಶ್ರೀ ಪಿ ಸದಾಶಿವ ಐತಾಳ್ ಖ್ಯಾತ ವಕೀಲರು, ಎಲ್ಲರನ್ನು ಕೂಡ ಯಕ್ಷ ಅಭಿಮಾನಿ ಬಳಗ ಸುರತ್ಕಲ್ನ ಸದಸ್ಯರು ವೇದಿಕೆಗೆ ಆತ್ಮೀಯವಾಗಿ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಾನವೆಂಬುದು ಕರಾವಳಿಯಲ್ಲಿ ಹುಟ್ಟಿ ಮಲೆನಾಡಿನವರೆಗೂ ಹಬ್ಬಿರುವ ಆಕರ್ಷಕ ಕಲೆ. ಕರಾವಳಿಯ ಈ ಗಂಡು ಕಲೆ ಕನ್ನಡದ ಕಂಪನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಿತ್ತರಿಸಿದೆ. ಕರಾವಳಿಯ ತೀರದ ಸಮುದ್ರದ ಅಲೆಗಳಂತೆ ಯಕ್ಷಗಾನಕ್ಕೂ ಸಮುದ್ರದ ಅಲೆಗಳ ನಾದವಿದೆ, ಭೋರ್ಗರೆತವಿದೆ. ಸಾಹಿತ್ಯ, ಸಂಗೀತ, ನೃತ್ಯ, ವಾದ್ಯ, ಅಭಿನಯ, ಚಿತ್ರ ಮತ್ತಿತರ ಹಲವು ಬಗೆಯ ಉಪಾಂಗಗಳಿಂದ ಕೂಡಿದ ಯಕ್ಷಗಾನ ಒಂದು ಸಂಕೀರ್ಣ ಕಲೆ. ಯಕ್ಷಗಾನದ ಮೊದಲ ಉಲ್ಲೇಖ 1210 ಕ್ರಿಸ್ತ ಶಕದಲ್ಲಿ ಶಾರ್ಣದೇವನ ಸಂಗೀತ ರತ್ನಾಕರದಲ್ಲಿ ಜಕ್ಕ ಎಂದು ಆಗಿದ್ದು ಮುಂದೆ ಯಕ್ಕಲಗಾನ ಎಂದು ಕರೆಯಲ್ಪಟ್ಟಿತು ಎಂಬುದು ಒಂದು ಅಭಿಪ್ರಾಯ. ಕ್ರಿಸ್ತ ಶಕ 1500ರ ವೇಳೆಗೆ
ವ್ಯವಸ್ಥಿತವಾಗಿ ಯಕ್ಷಗಾನ ರೂಢಿಯಲ್ಲಿತ್ತು ಎಂಬುದು ಬಹಳ ವಿದ್ವಾಂಸರು ಒಪ್ಪುವ ವಿಚಾರ. ಜಾಗತಿಕ ರಂಗಭೂಮಿಯನ್ನು ಅವಲೋಕಿಸಿದರೆ ಇಷ್ಟು ಸುದೀರ್ಘ ಕಾಲಗಳಿಂದ ಬಂದಿರುವ ಕಲೆಗಳಾದ ಕಥಕ್ಕಳಿ, ಮೋಹಿನಿ ಅಟ್ಟಂ, ಸದೀರ್ ನೃತ್ಯ, ಶೇಕ್ಸ್ಪಿಯರ್ ನಾಟಕಗಳಂತೆ ಯಕ್ಷಗಾನವೂ ಒಂದು. ಶುದ್ಧ ಕನ್ನಡದ ಉಳಿವಿಗೆ ಯಕ್ಷಗಾನದ ಕೊಡುಗೆ ಅಪಾರ. ಇದು ಸಮಾಜದಲ್ಲಿ ಪೌರಾಣಿಕ ಪ್ರಜ್ಞೆ ಮೂಡಿಸಿದ ಕಲೆ. ಯಕ್ಷಗಾನದ ಮೇಲೆ ದಾಸಪಂಥದ ಪ್ರಭಾವವು ಗಮನಾರ್ಹ. ಇದನ್ನು ಯಕ್ಷಗಾನದ ಪ್ರಸಂಗ ಸಾಹಿತ್ಯದಲ್ಲಿ ಕಾಣಬಹುದು. 2014ರಲ್ಲಿ ಶ್ರೀಯುತ ಪ್ರಶಾಂತ್ ಉಡುಪ ಅವರ ಮೂಲಕ ಪ್ರಾರಂಭಗೊಂಡ ಯಕ್ಷ ಅಭಿಮಾನಿ ಬಳಗ, ಇದೊಂದು ವಾಟ್ಸಪ್ ಬಳಗ, ನಂತರದ ದಿನಗಳಲ್ಲಿ ಸಮಾನ ಮನಸ್ಕ ಯಕ್ಷಗಾನ ಕಲೆಯ ಅಭಿಮಾನಿಗಳ ಒಗ್ಗೂಡುವಿಕೆಯಿಂದ ರೂಪುಗೊಂಡ ನಮ್ಮ ಈ ಬಳಗವು ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಕರಾವಳಿಯ ಶ್ರೀಮಂತ ಕಲೆಯ ಬೆಳವಣಿಗೆಯ ಮಹತ್ತರ ಆಶಯವನ್ನು ಹೊಂದಿಕೊಂಡು ಕಲಾಮಾತೆಯ ಕೃಪಾಕಟಾಕ್ಷ, ಕಲಾ ಪ್ರೋಕ್ಷಕರ ಪ್ರೋತ್ಸಾಹ ಹಾಗೂ ಕಲಾಭಿಮಾನಿಗಳ ಕಲಾವಿದರ ಸಹಕಾರದಿಂದ 2016ರಲ್ಲಿ 5 ಮಂದಿ ಹಿರಿಯ ಕಲಾವಿದರನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಿ ವಿಶಿಷ್ಟ ಸಂಯೋಜನೆಯೊಂದಿಗೆ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಬಹಳ ವಿಜೃಂಭಣೆಯಿಂದ ಪ್ರದರ್ಶಿಸಿ ಇಂದಿಗೂ ಅದು ಜನಸಾಮಾನ್ಯರಲ್ಲಿ, ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಮಾತ್ರವಲ್ಲ, ಎಲ್ಲರ ಮನಸ್ಸಿನಲ್ಲಿ ಛಾಪು ಮೂಡಿಸಿದೆ. ಅದರ ವಿಡಿಯೋ ಚಿತ್ರೀಕರಣದ CD ಹಾಗೂ ಪೆನ್ ಡ್ರೈವಿಗೆ ಇಂದಿಗೂ ಬಹಳಷ್ಟು ಬೇಡಿಕೆ ಇದೆ. ಮುಂದೆ 2018ರಲ್ಲಿ 3 ಮಂದಿ ಹಿರಿಯ ಕಲಾವಿದರನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಿ ಪಾರ್ಥ ಏವೋ ಧನುರ್ಧರ ಎಂಬ ಅರ್ಜುನನ ಜೀವನದ ಆಧಾರಿತ 6 ಪ್ರಸಂಗಗಳನ್ನು ಆಯ್ದು ಯಕ್ಷಗಾನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತಾ ಇದ್ದೇವೆ. ಈ 2 ಸಂಘಟನೆಯ ಯಶಸ್ವಿಯ 4 ವರ್ಷಗಳ ನಂತರ ಇಂದು ನಮ್ಮ ತೃತೀಯ ಕಾರ್ಯಕ್ರಮವಾಗಿ ಹಿರಿಯ ಕಲಾವಿದರಿಗೆ ಸನ್ಮಾನ ಹಾಗೂ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ಡ್ ನಿಡ್ಲೆ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಅಪರೂಪದ ಕಥಾಪ್ರಸಂಗ, ಗುರು ದ್ರೋಣಾಚಾರ್ಯರ ಜೀವನ ಚರಿತ್ರೆಯ ಆಧಾರಿತ ಯಕ್ಷಗಾನ ಕುಂಭ ಸಂಭವ ಉಭಯ ಕುಲ ಬಿಲ್ಲೋಜ ಎಂಬ ಆಖ್ಯಾನ ಇದೀಗ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಯಕ್ಷಗಾನ ಸಂಘಟನೆ ಸಂಯೋಜನೆಗಳನ್ನು ಮಾಡಿ ಯಕ್ಷಗಾನ ರಂಗದಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದ ಅನೇಕ ಹಳೆಯ ಪ್ರಸಂಗಗಳನ್ನು ಆಯ್ಕೆ ಮಾಡಿ ಪ್ರದರ್ಶನ ನೀಡುವ ಯೋಜನೆ ನಮ್ಮ ಮುಂದೆ ಇದೆ. ಹಾಗೂ ನಮ್ಮ ಬಳಗದಲ್ಲಿರುವ ಅನೇಕ ಹವ್ಯಾಸ ಕಲಾವಿದರನ್ನು ಜೊತೆಗೂಡಿಸಿ ಯಕ್ಷಗಾನ ಮಾಡುವ ಯೋಜನೆಯೂ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಅಭಿಮಾನಿಗಳಾದ ಕಲಾ ಪೋಷಕರಾದ ತಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹ ನಮ್ಮ ಬಳಗದ ಮೇಲೆ ನಿರಂತರ ಇರಲಿ. ಧನ್ಯವಾದಗಳು. ಯಕ್ಷಗಾನ ವಿಶ್ವಗಾನ. ಕಟೀಲು ಮೇಳದ ಕಲಾವಿದರಾದ ವಾಟೆಪಡುಪು ವಿಷ್ಣು ಶರ್ಮರು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದೆ. ಬಹಳಷ್ಟು ಇವರ ಕುರಿತು ಹೇಳಬೇಕು ಎನ್ನುವಂತಹ ಉತ್ಸಾಹದಲ್ಲಿರುವ ನಾನು, ಆದರೆ ಬಹಳಷ್ಟು ರಂಗದಲ್ಲಿ ತಾನೇನು ಎನ್ನುವುದನ್ನು ತೋರಿಸಿಕೊಟ್ಟಾಗಿದೆ. 3 ವರ್ಷಗಳ ಅವರ ಜೊತೆ ತಿರುಗಾಟದ ಅನುಭವ ಇರುವುದರಿಂದಲೇ ಕೆಲವು ವಾಕ್ಯಗಳಲ್ಲಿ ಅವರ ಸಾಧನೆಯನ್ನು ಹೇಳಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. ಒಂದು ಬೇರೆ ರೀತಿಯಲ್ಲಿ ಅವರ ಅಭಿನಂದನಾ ಭಾಷಣ ಮಾಡಬೇಕು ಎನ್ನುವ ಹಾಗೆ ಯೋಚಿಸಿಕೊಂಡು ಬಂದವನು ನಾನು. ನಮಗೆ DVG ಅವರ ಜ್ಞಾಪಕ ಚಿತ್ರಶಾಲೆ ಎನ್ನುವುದು ನಿಮಗೆಲ್ಲರಿಗೂ ಕೂಡ ತಿಳಿದಿರಬಹುದು. ಆ ಚಿತ್ರಶಾಲೆಯ ಪುಟಗಳನ್ನು ತೆರೆಯುತ್ತಾ ಇದ್ದ ಹಾಗೆ ಅವರೇನು ಎಂಥದ್ದು ಎನ್ನುವುದು ನಮಗೆ ತಿಳಿತಾ ಬರ್ತದೆ. ಹಾಗೆ ಒಂದು 3 ದೃಷ್ಟಾಂತಗಳನ್ನು ಕೊಡ್ತೇನೆ. ಶರ್ಮಣ್ಣನಿಗೂ ಕ್ರಿಕೆಟ್ ಅಂದರೆ ತುಂಬ ಪ್ರೀತಿ. ಹಾಗಾಗಿ ಆ ಮೂಲಕವೇ ಅವರ ಪಾತ್ರಚಿತ್ರಣ ಹೇಗೆ ಎನ್ನುವುದನ್ನು ನಿರೂಪಿಸ್ತೇನೆ. ಭಾರತ ಮತ್ತು ಜಿಂಬಾಬ್ವೆ ತಂಡದ ಮ್ಯಾಚ್ ಅದು. ದುರ್ಬಲ ಜಿಂಬಾಬ್ವೆ ಎದುರಿಗೆ ಭಾರತ ವಿಜೃಂಭಿಸುತ್ತದೆ ಅಂತ ನಿರೀಕ್ಷೆ ಇದ್ದವರಿಗೆ ಜಿಂಬಾಬ್ವೆ ತಂಡದ ಬೌಲರ್ಗಳ ಘಾತಕ ಬೌಲಿಂಗ್ನಿಂದಾಗಿ ಭಾರತ 17 ರನ್ನಿಗೆ 5 ವಿಕೆಟ್ ಕಳ್ಕೊಂಡಿತ್ತು. ಮಾಧ್ಯಮದವರ ಮುಷ್ಕರ ಲೈವ್ ಆಗುತ್ತಾ ಇರಲಿಲ್ಲ. ಬೇರೆ ಯಾವುದೋ ನಿಟ್ಟಿನಲ್ಲಿ ನೋಡ್ತಾ ಇದ್ದವರು ಭಾರತ ಮುಗಿಯಿತು ಎನ್ನುವಂಥ ನಿಲುವಿನಲ್ಲಿದ್ದಾಗ ಒಬ್ಬ ಬ್ಯಾಟ್ಸ್ಮನ್ ಬಂದರು, 175 ರನ್ ಹೊಡೆದರು, ಜಿಂಬಾಬ್ವೆಗೆ ಆಘಾತಕಾರಿ ಸೋಲನ್ನು ಕೊಟ್ಟರು. ಇಡೀ ಭಾರತವೇ ಬೆರಗು ಗಣ್ಣುಗಳಿಂದ ನೋಡಿದಂತಹ ಕಪಿಲ್ ದೇವ್ ಎನ್ನುವಂತಹ ಬ್ಯಾಟ್ಸ್ಮನ್ ಎಕ್ಕಾರಿನ ಹತ್ತಿರ ಒಳಗಡೆ ಸಮಗ್ರ ಭೀಷ್ಮ ಪ್ರಸಂಗ ಶರ್ಮಣ್ಣನಿಗೆ ಚೆನ್ನಾಗಿ ನೆನಪಿದೆ. 12 ಗಂಟೆ 20 ನಿಮಿಷಕ್ಕೆ
ಶರ್ಮಣ್ಣನ ವೇಷ ಪ್ರವೇಶ ಆಗಿದೆ. ಆಮೇಲೆ ಆಟ ಇರುವುದೇ 1.5 ಗಂಟೆದ್ದು, ಬೆಳಗ್ಗೆ ಆಗಬೇಕು. ಒಬ್ಬನೇ ಬ್ಯಾಟ್ಸ್ಮ್ಯಾನ್, ಯಾರಿಗೂ ಬೋರ್ ಆಗದ ಹಾಗೆ ಬೆಳಗ್ಗೆ ತನಗೆ ಇನ್ನಿಂಗ್ಸ್ ಆಡಿದ್ದಾರೆ ವಿಷ್ಣು ಶರ್ಮಾ. ಇಲ್ಲಿ ನಾವು ಕಪಿಲ್ ದೇವ್ ಬ್ಯಾಟ್ಸ್ಮನ್ ಆಗಿ ಆಡ್ತಾ ಇದ್ದಾಗ ನಾನ್ ಸ್ಟ್ರೈಕರಲ್ಲಿ ಯಾರು ಅಂತ ಕೇಳಿದರೆ ಬಾಲಂಗೋಚಿ ಬೌಲರ್ಗಳು. ಅವತ್ತು ಅವರ ಎದುರುಗಡೆಗೆ ಸ್ವಲ್ಪ ಹೊತ್ತು ಇದ್ದವು ನಾನು. ಆಗ ನನಗೆ ಮೇಳಕ್ಕೆ ಸೇರಿ ಏನು ಅಂತ ಗೊತ್ತಿಲ್ಲದಂಥ ಹೊತ್ತು ಕೆದಕಿ ಮಾತಾಡಿ ಎಲ್ಲಿ ಅಲ್ಲಿ ಬೌಲರ್ಗಳು ಬ್ಯಾಟ್ಸ್ಮ್ಯಾನ್ಗಳು ಅಂತ ಆದರೂ ಮರುದಿವಸ ನಮ್ಮಂಥವರು ಕೂಡ ಅರ್ಥಧಾರಿಗಳಾದರೂ ಕಲಾವಿದರಾಗುವುದು ಅಂತ ಪರಿಸರದಲ್ಲಿ ಪ್ರಸಿದ್ಧಿ ಬರುವ ಹಾಗೆ ಮಾಡಿದವರು ವಿಷ್ಣು ಶರ್ಮರು. ಅವರಿಗೆ ಡ್ರೆಸ್ ಕಟ್ಟುತ್ತಾ ಇದ್ದಂತಹ ಭಾಸ್ಕರ್ ಸರಪಾಡಿ ಎನ್ನುವಂತಹ ವ್ಯಕ್ತಿ ಅವರ ಎದುರು ವೇಷಕ್ಕೆ ಕೂತುಕೊಳ್ಳುವಷ್ಟು, ಪೀಠಿಕೆ ವೇಷಕ್ಕೆ ಕೂತುಕೊಳ್ಳುವಷ್ಟು ಅವನನ್ನು ಗೆಜ್ಜೆ ಕಟ್ಟುವಂತೆ ಹಿಡಿದು, ನಾಮ ಎಳೆಯುವಲ್ಲಿಂದ ಹಿಡಿದು ಅವನಿಗೆ ಅರ್ಥಕ್ತ ವಾಕ್ಯ ಪೂರ್ಣ ವಿರಾಮ, ಅಲ್ಪ ವಿರಾಮ ಎಲ್ಲವನ್ನೂ ಕೂಡ ಹೇಳಿಕೊಟ್ಟು ಪೀಠಿಕೆ ವೇಷದಲ್ಲೂ ಅವನನ್ನು ಕಂಡಾಗ ನೆಮ್ಮದಿಯ ಮತ್ತು ತೃಪ್ತಿಯ ನಗು ಬೀರಿದವರು ವಿಷ್ಣು ಶರ್ಮಾ. ಒಂದು ಭಾಗವತ ಪ್ರಸಂಗ ಪದ್ಯದಲ್ಲಿ ಸಾಹಿತ್ಯ ತಪ್ಪಿದರೆ ಪವಿತ್ರವಾದಂತಹ ಯಜ್ಞಕ್ಕೆ ಕುಳಿತಂಥ ಅಧರ್ವಿಗೆ ಹೇಗೆ ಕಿರಿಕಿರಿ ಆಗ್ತದೋ ಹಾಗೆ ಕಿರಿಕಿರಿಯನ್ನು ಅನುಭವಿಸುವವರು ಶರ್ಮರು. ಯಾಕೆಂದರೆ ಯಕ್ಷಗಾನ ಅವರಿಗೆ ಅನ್ನ ಇದ್ದ ಹಾಗೆ. ಅನ್ನವೇ ಹೌದು, ಹಸು ಹೌದು, ಅಮೃತ ಹೌದು, ಆತ್ಮ ಹೌದು, ಬೇರಲ್ಲ. ಇವತ್ತಿಗೆ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಮೊದಲನೆಯ ಪುಂಡು ವೇಷಧಾರಿಗೆ ಇರಬೇಕಾದ ಅರ್ಹತೆಗಳು ಏನು ಎನ್ನುವಂಥ ಪ್ರಶ್ನೆಗೆ ಉತ್ತರ ಡೆಫಿನಿಷನ್ ಕೊಡಬೇಕು ಅಂತಿಲ್ಲ, ವಿಷ್ಣು ಶರ್ಮರು ಅಂತ ಹೇಳಿದರೆ ಸಾಕು. ಯಾವ ಪ್ರಸಂಗದ ಯಾವ ಪಾತ್ರ ಎಷ್ಟು ಗಂಟೆಗೆ ಹೋಗುತ್ತದೆ ಎನ್ನುವ ಹಾಗೆ ಶರ್ಮರ ಹತ್ರ ಕೇಳಿ ಗಟ್ಟಿ ನಿದ್ರೆ ಮಾಡಬಹುದು. ಅದೇ ಟೈಮಿಗೆ ಆ ವೇಷ ಹೋಗುತ್ತದೆ. ಒಬ್ಬ ವೇಷಧಾರಿಯ ಬಣ್ಣ ಹಾಕುವ ಸಾಮರ್ಥ್ಯ ಎಷ್ಟು ಎನ್ನುವುದನ್ನು ಮೊದಲೇ ತಿಳಿದು ಅವನಿಗೆ ಬಣ್ಣ ಹಾಕಲಿಕ್ಕೆ ಮತ್ತು ಡ್ರೆಸ್ ಕಟ್ಟಲಿಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತದೆ ಎನ್ನುವುದನ್ನು ತಿಳಿದು ಅಷ್ಟು ಹೊತ್ತಿಗೆ ಬೇವರನ ಮೂಲಕ ಎಬ್ಬಿಸುವಷ್ಟು ಕೂಡ ಸಾಮರ್ಥ್ಯ ಹೊಂದಿರುವವರು. ಅವನಿಗೆ ಬಣ್ಣ ಹಾಕಲಿಕ್ಕೆ 3/4 ಗಂಟೆ ಬೇಕು, ಎಬ್ಬಿಸವನನ್ನು. ಹೀಗೆ ಯಕ್ಷಗಾನದ ಸರ್ವಾಂಗ ಚಿಂತಕರಾಗಿ ಯಾವ ವೇಷ ಎಲ್ಲಿ ನಿಲ್ಲಬೇಕು, ಯಾವ ವೇಷ ಹೇಗೆ ಬರಬೇಕು, ಯಾವ ವೇಷದ ಕ್ರಮ ಹೇಗೆ, ಪದ್ಯಗಳನ್ನು ಎತ್ತುಗಡೆ ಮಾಡುವ ಕ್ರಮ ಹೇಗೆ, ಪದ್ಯಗಳನ್ನು ತೊಡಗಿಸಿಕೊಳ್ಳುವ ಕ್ರಮ ಹೇಗೆ, ಅಷ್ಟೇ ಅಲ್ಲದೆ ತನ್ನದೂ ಅಂತ ಎಣಿಸಿಕೊಂಡಂಥ ಪಾತ್ರಗಳನ್ನು ನೀವು ಯೋಚನೆ ಮಾಡಿ. ಅವರೊಟ್ಟಿಗೆ ತಿರುಗಾಟ ಮಾಡಿದ ಸಂದರ್ಭದಲ್ಲಿ ಮಾನಿಷಾದದ ರಾಮನನ್ನು ನನಗೆ ಬಿಟ್ಟುಕೊಟ್ಟವರವರು, ಮಾನಿಷಾದದ ವಾಲ್ಮೀಕಿಯನ್ನು ಬಿಟ್ಟುಕೊಟ್ಟವರವರು, ಕ್ಷೇತ್ರ ಮಾತ್ಮೆ ಜಾಬಾಲಿಯನ್ನು ನೀನು ಮಾಡುವಂತೆ ಬಿಟ್ಟುಕೊಟ್ಟವರವರು, ನಳಚರಿತ್ರೆ ನಳನನ್ನು ನೀನು ಮಾಡುವಂತೆ ಬಿಟ್ಟುಕೊಟ್ಟವರವರು. ಕೇವಲ ನಾನು ಅದನ್ನು ಅನುಭವಿಸಿದ್ರಿಂದ ಹೇಳ್ತಾ ಇದ್ದೇನೆ. ಅನೇಕರಿಗೆ ಅವರ ಪಾತ್ರಗಳನ್ನು ಬಿಟ್ಟುಕೊಟ್ಟು ಮಲಗಲಿಲ್ಲ. ಅವರು ಏನು ಹೇಳ್ತಾರೆ ಅಂತ ಕೇಳಿ ಅದು ಹಾಗಲ್ಲ ಹೀಗೆ ಅಂತ ತಿದ್ದುಪಡಿ ಮಾಡಿದವರು. ಗುರು ಗೋವಿಂದ ಭಟ್ರ ಶಿಷ್ಯರು ಎನ್ನುವುದು ಇವರಿಗೆ ದೊಡ್ಡ ಯೂನಿವರ್ಸಿಟಿಯಲ್ಲಿ ಸಿಕ್ಕಿದ ಸರ್ಟಿಫಿಕೇಟ್. ಅದು ದಶಾವತಾರಿ ಗೋವಿಂದ ಭಟ್ರ ಶಿಷ್ಯರು. ಸುಂಕದಕಟ್ಟೆ ಮೇಳದ ತಿರುಗಾಟದಿಂದ ಆರಂಭಗೊಂಡದ್ದು ಅವರ ಬದುಕು. ಆ ಬಳಿಕ ಕಟೀಲು ಮೇಳದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿತು. ನಾನು ಮತ್ತೆ ಕ್ರಿಕೆಟ್ ಭಾಷೆಯಲ್ಲಿ ಹೇಳಬೇಕು ಅಂತಿದ್ರೆ ಇನ್ ಸ್ವಿಂಗು ಹಾಕಬಲ್ಲರು, ಔಟ್ ಸ್ವಿಂಗು ಆಡಬಲ್ಲರು. ಎದುರಾಳಿ ಸರಳ ಎಸೆತ ಕೊಟ್ಟರೆ ಅದೇ ಗೌರವದಿಂದ ಅದನ್ನು ಆಟಾಡಿ ಅವನಿಗೆ ಅನುವು ಮಾಡಿಕೊಡ್ತಾರೆ. ಅನವಶ್ಯಕ ಬೌನ್ಸರ್ ಹೇಳಿದರೆ ಮತ್ತೆ ಬಾಲೇ ಹಾಕಬಾರ್ದು, ಹಾಗೆ ಹೊಡೆದು ಬಿಡ್ತಾರೆ. ಹೀಗೆ ಯಕ್ಷಗಾನದ ಅಂತರ್ಮುಖಿ ಒಳಸುಳಿವನ್ನು, ಪಾತ್ರ ಸೌಂದರ್ಯವನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಮಾಡ್ತಾ ಇದ್ದಂತಹ ವಿಷ್ಣು ಶರ್ಮರಿಗೆ ಈ ಪ್ರಶಸ್ತಿಯನ್ನು ಕೊಡುವುದರೊಂದಿಗೆ ಪ್ರಶಸ್ತಿಗೂ ಒಂದು ಗೌರವ ಬಂತು ಅಂತ ಹೇಳಿಕೊಳ್ಳುವುದಕ್ಕೆ ಸಂತೋಷ ಪಡುತ್ತಾ, ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದಂತಹ ಕಟೀಲು ಮೇಳದಲ್ಲೇ 2.5 ದಶಕಗಳಿಗಿಂತಲೂ ಹೆಚ್ಚಿನ ತಿರುಗಾಟ, ಒಟ್ಟಿಗೆ 33-34 ವರ್ಷದ ತಿರುಗಾಟದ ಅನುಭವವನ್ನು ಹೊಂದಿರುವಂಥ ವಿಷ್ಣು ಶರ್ಮರ ಮುಂದಿನ ಬದುಕು ಕೂಡ ನಗೆ ಬಗೆಗಳ ಕಡಲಾಗಲಿ ಇಂಥ ಆರಾಧ್ಯ ಮೂರ್ತಿಯಾದಂಥ ದುರ್ಗಾ ಪರಮೇಶ್ವರಲ್ಲಿ ಹಾಗೂ ಕ್ಷೇತ್ರ ದೇವರಾದಂತಹ ಮಹಾಲಿಂಗೇಶ್ವರನಲ್ಲಿ ಸಂಪ್ರಾರ್ಥಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಅಭ್ಯಾಗತ ಪ್ರಮುಖರು ನಿಮ್ಮ ನಡೆಯಿರುವಂಥ ವಿಷ್ಣು ಶರ್ಮರನ್ನು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಬೇಕು, ಕಲಾವಿದ ಸನ್ಮಾನವನ್ನು ನೀಡಬೇಕು. ಆ ಮಳೆಗೆ ನಾಚಿಕೆಯಾಗುವಷ್ಟು ಚಪ್ಪಾಳೆಯನ್ನು ನೀವು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ.
ಸ್ಥಳ ದೇವರಿಗೆ ಶಿರಬಾಗಿ ಯಕ್ಷಗಾನ ದೇವತೆಗೆ ಸದಾ ಅಭಿವಂದನೆಯನ್ನು ಗೈಯುತ್ತಾ ಸನ್ಮಾನಿತನಿಂದ 2 ಮಾತು ಅಂತ ಆಡಿದ್ದಕ್ಕೆ ಪ್ರತಿಕ್ರಿಯೆ ಕೊಡುವರು ಹೆಚ್ಚಿಸುವ ನಾನು. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಆದರಣೀಯರಾದಂಥ ಸಕಲ ಬಂಧುಗಳಿಗೂ ಅಭಿವಾದನವನ್ನು ಮಾಡುತ್ತಾ, ಪ್ರೇಕ್ಷಕರು, ವಿಮರ್ಶಕರು, ಆತ್ಮೀಯರು, ಕಲಾಬಂಧುಗಳು, ಕಲಾವಿದರೂ ಆಗಿರುವ ಅನೇಕ ಮಂದಿಗಳೆಲ್ಲರಿಗೂ ಮತ್ತೊಮ್ಮೆ ಶಿರಬಾಗುತ್ತಾ, ಸನ್ಮಾನಿತನಾದವನು ಉತ್ತರವನ್ನು ಕೊಡುವಲ್ಲಿರಬಹುದಾದಂಥ ಒಂದು ಹೊಣೆಗಾರಿಕೆ, ಅದನ್ನು ಅಂತರಂಗದಲ್ಲಿ ಆಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟವು. ಯಕ್ಷಮಿತ್ರರು ಸೋತ್ಕಲ್ನವರು ಈ ಕಾಲಕ್ಕೆ ಒಂದು ಸನ್ಮಾನವನ್ನು ಮಾಡಿದ್ದಾರೆ, ನಾನು ಅದನ್ನು ಸ್ವೀಕರಿಸಿದ್ದೇನೆ ಎನ್ನುವಲ್ಲಿಗೆ ನನ್ನ ಸಾಧನೆಯನ್ನು ಕಂಡು ಗೌರವಿಸಿಯವರು ಕೊಟ್ಟದ್ದು ಎನ್ನುವುದು ಒಂದು ಅಂತ ಆದರೆ, ಕಲಾವಿದನಿಗೆ ಸ್ವಯಂ ಒಂದು ಹೊಣೆಗಾರಿಕೆ, ಒಂದು ಬಾಧ್ಯತೆ ಪ್ರತ್ಯೇಕವಾಗಿದೆ. ಯಾವ ಮೌಲ್ಯವನ್ನು ಅರ್ಥ ಮಾಡಿಕೊಂಡವರು ಸನ್ಮಾನಿಸಿದರೋ ಆ ಮೌಲ್ಯಕ್ಕೆ ಕಳೆಯೇ ಇರುವ ಹಾಗೆ ಮುಂದೆ ಅವನು ನಡೆದುಕೊಳ್ಳತಕ್ಕದ್ದು ಅನ್ನುವ ಹಾಗೆ ಅದನ್ನು ಯಾವ ಕಾಲಕ್ಕೂ ನಾನು ಉಳಿಸಿಕೊಂಡವನೇ ಇದ್ದೇನೆ. ಸನ್ಮಾನದ ಮೌಲ್ಯಕ್ಕೆ ಕುಂದು ಬಾರದ ಹಾಗೆ ಮುಂದೆ ಇನ್ನಷ್ಟು ಒಳ್ಳೆಯದನ್ನು ಮಾಡಬೇಕು ಎನ್ನುವಂಥ ಅಪೇಕ್ಷೆಯನ್ನು ಹೊಂದಿ ನಾ ಮುಂದುವರಿಯುವನು. ಯಕ್ಷಗಾನ ಕಲೆ ಬಹಳ ಕಠಿಣವಾದ್ದು ಹೌದು, ಅಷ್ಟೇ ಕೀರ್ತಿಯನ್ನು ಒದಗಿಸಿಕೊಡುವಂತಹುದು ಹೌದು. ಯಾವನು ಈ ರಂಗಪ್ರವೇಶವನ್ನು ಮಾಡ್ತಾವನೋ ಅವನ ಹೊತ್ತೇಳ ಹೆಸರನ್ನು ಗಳಿಸುವುದಕ್ಕೆ ಸಾಧ್ಯವಾಗ್ತದೆ. ಅತ್ಯಂತ ಕಡಿಮೆಯ ಒಂದು 2ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮಾಡಿದ ವ್ಯಕ್ತಿಯಾದರೂ ಕೂಡ ಶುದ್ಧವಾದಂಥ ಕನ್ನಡ ಭಾಷೆಯನ್ನು ಹೊಂದಿದ್ದಾನೆ ಅಂತ ಆದರೆ, ವಾಕ್ಯರಚನೆ, ಅಲ್ಪಪ್ರಾಣ, ಹ್ರಸ್ವದೀರ್ಘ ಇಂಥಾದಿಗಳು ಸೊಗಸಾಗಿ ಗೊತ್ತಿದ್ದರೆ ಉತ್ತಮವಾದಂಥ ಕೀರ್ತಿಯನ್ನು ಹೊಂದುವುದಕ್ಕೆ ಯಕ್ಷಗಾನವನ್ನು ಒಂದು ಒಳ್ಳೆಯ ವೇದಿಕೆ. ಆದರೆ ಇರುವುದು ಉದಾಸೀನ ಮಾತ್ರ ಇರಕೂಡದು. ಶ್ರದ್ಧೆ, ಭಕ್ತಿ, ಅವಿರತ ಪ್ರಯತ್ನ ಮಾತ್ರ, ಸಮರ್ಪಣಾ ಭಾವ ಎನ್ನುವುದು ಯಾವ ಕಾಲಕ್ಕೂ ಬೇಕಾಗ್ತದೆ. ಅಷ್ಟನ್ನು ಹೊಂದಬೇಕು ಎನ್ನುವ ಹಾಗೆ ನಮಗೆ ಹೇಳಿಕೊಟ್ಟದ್ದು ನಮ್ಮ ಗುರುಗಳೇ. ಶ್ರೀಯುತರಾದಂಥ ಶ್ರೀ ಕೆ ಗೋವಿಂದ ಭಟ್ರು ಹಾಗೂ ಕರಗಲ್ಲ ವಿಶ್ವೇಶ್ವರ ಭಟ್ರು. ಅದೇ ಸಂದರ್ಭದಲ್ಲಿ ರಾಜ್ಯ ನೆಡ್ಲೆ ನರಸಿಂಹಜ್ಜರು ಇದ್ದರು. ಸುಂಕದಗಟ್ಟೆ ಮೇಳಕ್ಕೆ ಸೇರಿರುವಂತಹ ಸಂದರ್ಭದಲ್ಲಿ ಬಹುಶಃ ಕೆಲವರಿಗೆ ಪರಿಚಯ ಇರುವುದು, ಇನ್ನು ಕೆಲವರಿಗೆ ಪರಿಚಯ ಇರಲಿಕ್ಕಿಲ್ಲ. ಕಟೀಲು ಶ್ರೀನಿವಾಸರಾವ್ ಅಂತ, ಕಟೀಲು ಶೀನಯ್ಯಣ್ಣ ಅಂತ ಅವರ ಹೆಸರು. ಒಬ್ಬ ಸರ್ವಾಂಗ ಕಲಾವಿದನಿದ್ದಾನೆ. ಯಾವ ಪಾತ್ರವನ್ನು ಕೇಳಿದರೂ ಅದನ್ನು ಸ್ಪಷ್ಟವಾಗಿ ಹೀಗೆಂದೇ ಹೇಳಬಲ್ಲವರು. ಎಲ್ಲ ಪಾತ್ರಗಳ ಕುರಿತಾದಂಥ ನಡೆಗಳನ್ನು ಅವರು ಅಷ್ಟು ಅಚ್ಚುಕಟ್ಟಾಗಿ ಒಂದು ಕ್ಯಾಂಪಿಂದ ಇನ್ನೊಂದು ಕ್ಯಾಂಪುವಾಗ ಹೇಳುತ್ತಿದ್ದರಿಂದಲೇ ಒಂದಷ್ಟು ಅಭ್ಯಾಸವನ್ನು ಮಾಡಿಕೊಂಡವರು. ನನಗೆ ಗುರುರೂಪರಾಗಿರುವಂಥ ಅವರಿಂದಲೇ ನಾನೊಂದಿಷ್ಟು ಸಿದ್ಧನಾಗಿದ್ದೇನೆ ಎನ್ನುವುದನ್ನು ನಾನು ಆತ್ಮವಿಶ್ವಾಸದಿಂದ ಆಡಿಕೊಳ್ಳಬಲ್ಲೆ. ಆಮೇಲೆ ಪದ್ಯಾನ ಶಂಕರನಾರಾಯಣ ಭಟ್ರು, ಪುತ್ತಿಗೆ ತಿಮ್ಮಪ್ಪರಿಗಳು ಮೊದಲಾದವರಿದ್ದರು. ಕಟೀಲು ಮೇಳಕ್ಕೆ ಸೇರಿದಾಗ ಕುರಿಯ ಭಾಗವತರಂಥವರು, ಸುಣ್ಣಂಬಳ ವಿಶ್ವೇಶ್ವರ ಭಟ್ರಂಥವರು, ಏನೋ ಹೇಳಬೇಕಾದರೆ ನಾನು ಪಟ್ಲ ಭಾಗವತರಂಥವರು ಸೇರಿದ್ದೇನೆ. ಸಮಯ ಪ್ರಜ್ಞೆಯ ಮೂಲಕವಾಗಿ ಹೇಗೆ ವ್ಯವಹರಿಸಬೇಕು ಎನ್ನುವುದಕ್ಕಾಗಿ ಇಂದಿನ ಕಾಲದ ಅತ್ಯಂತ ಶ್ರೇಷ್ಠ ನಿರ್ವಹಣೆಯನ್ನು ಮಾಡುವಂಥ ಭಾಗವತರು ಪಟ್ಲ ಭಾಗವತರು. ಎಲ್ಲರ ಕಲೆಯಿಂದ ಹಲವನ್ನು ಅಭ್ಯಾಸ ಮಾಡುವ ಮೂಲಕ ಒಂದು ಹಂತಕ್ಕೆ ನಾನು ಬೆಳೆದಿದ್ದೇನೆ, ಅಷ್ಟನ್ನು ಮಾತ್ರ ಹೇಳುವಲ್ಲಿ. ಯಾವ ಕಾಲಕ್ಕೂ ಗುರುವಾದವನು ಎಲ್ಲವನ್ನು ಹೇಳಿಕೊಡುವುದಿಲ್ಲವಂತೆ. ಆಚಾರ್ಯನು ಒಂದು ಪಾದವನ್ನು ಹೇಳ್ತಾನೆ, ಆಮೇಲೆ ಬ್ರಹ್ಮಚಾರಿಯಾಗಿ ಅವ ಅಭ್ಯಾಸ ಮಾಡಬೇಕು, ಆಮೇಲೆ ಸಹಪಾಠಿಗಳಂತ ಶಿಷ್ಯರ ಮೂಲಕ ಸಂಗ್ರಹಿಸಿಕೊಳ್ಳಬೇಕು, ಮತ್ತು ಕಾಲಕ್ರಮವಾಗಿ ಅವನನ್ನು ಸೇರಿಕೊಳ್ತದೆ. ಹಾಗೆ 4 ಪಾದ ಪರಿಪೂರ್ಣವಾಗ್ತದೆ ಅಂತ 10 ಹಲವರ ಕೊಡುಗೆಯೋ ಅನುಕೂಲತೆಯೋ ಸಹಕಾರವಿದ್ದದ್ದರಿಂದಲೇ ಈ ಕಾಲಕ್ಕೆ 4-6 ಮಂದಿಗಳಾದರೂ ಗುರುತಿಸುವಂಥ ಹಂತಕ್ಕೆ ನಾನು ಬಂದಿದ್ದೇನೆ ಅನ್ನುವುದನ್ನು ಒಂದು ಸಮಾಧಾನಕರವಾಗಿ ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಮನಸ್ಸಿಗೆ ಬೇಸರ ಉಂಟು. ದೊಡ್ಡ ಸ್ವರದಲ್ಲಿ ಹೇಳಿಕೊಳ್ತೇನೆ, ಗೋವಿಂದ ಭಟ್ರ ಶಿಷ್ಯ, ನಮ್ಮ ಗುರುಗಳ 101% ನಾನಿನ್ನೂ ಬೆಳೆದಿಲ್ಲ ಅನ್ನುವುದು ಅತ್ಯಂತ ಬೇಸರದ ವಿಷಯ. ಆ ಪ್ರಯತ್ನದಲ್ಲಿದ್ದೇವೆ, ಆದರೆ ಆ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯವಾಗದು ಅಂತ. ಅವಕಾಶಗಳು ಬೇಕಾದಷ್ಟು ಇತ್ತು. ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಅವಕಾಶವನ್ನು ನಾನು ಸದುಪಯೋಗ ಪಡಿಸಿಕೊಂಡದ್ದು ಕಡಿಮೆ ಆಯಿತು. ಒಳ್ಳೆಯ ರೀತಿಯಿಂದ ಉಪಯೋಗವನ್ನು ಮಾಡಿದರೆ ಇನ್ನಷ್ಟು ನಾನು ಬೆಳೆಯಬಹುದಿತ್ತು ಅನ್ನುವುದು ನನ್ನ ಮನಸ್ಸಲ್ಲಿ ಈಗಲೂ ಒಂದು ರೀತಿಯ ನೋವಾಗಿ ಕೊರಗುತ್ತಾ ಇದೆ. ಇನ್ನು ಕಲಿಬೇಕು ಎನ್ನುವಾಗ ಹಂತಕ್ಕೆ ವಯಸ್ಸು ಮುಂದುವರಿಯುತ್ತಾ ಇರುವುದು. ಆದರೆ ಇದು ತನಕ ನನ್ನವಾಗಿ ಎಲ್ಲವನ್ನು ಒದಗಿಸಿಕೊಟ್ಟಂಥ ಯಕ್ಷಗಾನ ಕಲೆಯೇ ನನಗೆ ಸರ್ವಸ್ವ ಅನ್ನುವುದನ್ನು ಯಾವಜ್ಜೀವೂ ನಾನು ಹೇಳಬಯಸುವನು. ಸನ್ಮಾನವನ್ನು ಮಾಡುವ ಮೂಲಕವಾಗಿ ನನಗೊಂದು ಮೌಲ್ಯವನ್ನು, ಕಲೆಗೊಂದು ಮೌಲ್ಯವನ್ನು, ನನಗೆ ಕಲಿಸಿದಂತಹ ಗುರುಗಳಿಗೂ ಒಂದು ರೀತಿಯ ಮೌಲ್ಯವನ್ನು ಒದಗಿಸಿದಂತಹ ಯಕ್ಷಮಿತ್ರ ಸೋತ್ಕಲಿವರ ಬಳಗಕ್ಕೆ ಮತ್ತೊಮ್ಮೆ ಅಭಿವಾದವನ್ನು ಗೈಯುತ್ತಾ, ನನಗೆ ಒದಗಿಸಿಕೊಟ್ಟಂತಹ ಕಿರಿದಾದಂಥ ಅವಕಾಶವನ್ನು ಇಲ್ಲಿಗೆ ಕೊನೆಗೊಳಿಸುವ ಮೂಲಕವಾಗಿ 2 ಮಾತಿನಿಂದ ವಿರಮಿಸ್ತೇನೆ. ಯಕ್ಷಗಾನಂ ಗೆಲ್ಲಿಗೆ ಕೃತಜ್ಞತೆಗಳು.
ಕಾರ್ಯಕ್ರಮದ ಮುಂದಕ್ಕೆ ಮತ್ತೆ ಇರುವ ನೇಪಥ್ಯ ಕಲಾವಿದರ ಸನ್ಮಾನ ಕಾರ್ಯಕ್ರಮ ಇರಲಿದೆ. ಶ್ರೀ ಗೋವಿಂದರಾಯ್ ಅವರು ಹಾಗೂ ಶ್ರೀ ಸುರೇಶ್ ಕುಪ್ಪೆಪದವು ದಯವಿಟ್ಟು ರಂಗಸ್ಥಳಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಟೀಲು ಮೇಳವನ್ನು ಆಟ ನೋಡಿದವರಿಗೆ ಇರುವರ ಪರಿಚಯವೂ ಇದೆ. ನೇಪಥ್ಯ ಕಲಾವಿದರಾಗಿ ಸುರೇಶ್ರು ಬಹಳಷ್ಟು ದೊಡ್ಡದವರು. ಅದೇ ರೀತಿ ಶ್ರೀತ ಗೋವಿಂದರು ಅವರನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಕಟೀಲು ಮೇಳದಲ್ಲಿ ಮೊದಲಿಗೆ ಬರುವಂತಹ ನಿತ್ಯ ವಿಶ್ವ ಕಲಾವಿದರಾಗಿ ರಂಗಸ್ಥಳ ಸಹಾಯಕರಾಗಿ ತಮ್ಮನ್ನು ತಾವು ಪೂರ್ತಿಯಾಗಿ ತೊಡಗಿಸಿಕೊಂಡಂತಹ ಮಗು ಮನಸ್ಸಿನವರು. ಇಂಥವರನ್ನು ಕೂಡ ಗುರುತಿಸುವುದರೊಂದಿಗೆ ಯಕ್ಷಗಾನಕ್ಕಾಗಿ ಹಿಂಬದಿಯಿಂದ ತೊಡಗಿಸಿಕೊಂಡಂಥ ಕಲಾವಿದರನ್ನು ಗೌರವಿಸುವಂತಹ ಪ್ರಯತ್ನವನ್ನು ಯಕ್ಷ ಅಭಿಮಾನಿಗಳಿಗೆ ಮಾಡುತ್ತಾ ಇದೆ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯಾಗತ ವರ್ಗರು ಬಂದು ಇವರನ್ನು ಕೂಡ ಗೌರವಿಸಬೇಕು ಹೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇವರು ಹಿಂದೆಯಿಂದ ದುಡಿದದ್ದರಿಂದಲೇ ಮುಂದಿನಿಂದ ರಂಗಸ್ಥಳದಲ್ಲಿ ಪಾತ್ರಗಳು ವಿಜೃಂಭಿಸುವುದಕ್ಕೆ ಕಾಣ್ತ ಸಾಧ್ಯ ಆಗ್ತದೆ. ಕೈ ಎತ್ತುವಾಗ ಖಡ್ಗ ಸಿಗಬೇಕು, ತಿರುಗುವಾಗ ಬಿಲ್ಲುಬಾಣ ಸಿಗಬೇಕು, ಆಚೆಯಿಂದ ಹೋಗಿ ಈಚೆಯಿಂದ ಬರುವಾಗ ತೆರೆ ಸಿದ್ಧ ಆಗಬೇಕು, ಆರ್ಭಟಿಸುವಾಗ ರಾಳ ಸಿಗಬೇಕು, ವೇಷಧಾರಿ ಬಾರಣೆಗೆ ಸಿದ್ಧ ಆಗುವಾಗ ಬಾರಣೆಗೆ ಸಂಬಂಧಪಟ್ಟದ್ದು ಇರಬೇಕು, ಆರತಿ ಸಿಗಬೇಕು, ಕುಂಕುಮ ಸಿಗಬೇಕು. ಈ ಎಲ್ಲ ಸಿಗಬೇಕು ಅಂತಾದರೆ ಹಿಂದುಗಡೆ ಇರುವಂಥ ಇಂಥ ಕೈಗಳು ಅತ್ಯಂತ ಶೀಘ್ರದಲ್ಲಿ ತೊಡಗಿಸಿಕೊಂಡದ್ದು ಮಾತ್ರ ಕಾರಣ ಆಗುತ್ತದೆ. ಆದ್ದರಿಂದ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಪ್ರೀತಿ ಉಂಟು. ನಾವು ಯಾವುದು ಸಿನಿಮಾ ಕಲಾವಿದರು ಬಂದಾಗೆಲ್ಲ ಅವ್ರು ಕೇಳದಿದ್ದರೂ ಚಪ್ಪಾಳೆ ಕೊಡ್ತೇವೆ. ನಮಗೋಸ್ಕರ ಒಂದು ಕಲೆಗೋಸ್ಕರವಾಗಿ ಅಹರ್ನಿಶಿ ದುಡಿದಂತಹ ಈ ನೇಪಥ್ಯ ಕಲಾವಿದರ ಸನ್ಮಾನ ಕಾರ್ಯಕ್ರಮದಲ್ಲಿ ಕೂಡ ಪಟ್ಲ ಸತೀಶ್ ಶೆಟ್ಟಿಯವರ ಪರಿಚಯವನ್ನು ನಾನು ಮಾಡಬೇಕು ಅಂತಿಲ್ಲ, ಆಗಲೇ ಹೇಳಿದ್ದೇನೆ. ಯಕ್ಷಗಾನವನ್ನು ಪ್ರೀತಿಸುವ ಮನಸ್ಸುಗಳಿಗೆಲ್ಲ ಅವರ ಪರಿಚಯ ಇದೆ. ಶ್ರವಣ್ ಕಾರಂತರು ಯಕ್ಷ ಸಾಧಕರು ಎನ್ನುವಂಥ ಶೀರ್ಷಿಕೆ ಇಡೀ ದಕ್ಷಿಣೋತ್ತರ ಜಿಲ್ಲೆ ಎಲ್ಲ ಕಲಾವಿದರ ಪರಿಚಯವನ್ನು ಅಕ್ಷರಗಳ ಮೂಲಕವಾಗಿ ತೆರೆದಿಟ್ಟವರು. ನೋಡಿ, ಯಕ್ಷಗಾನದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡ್ರೆ ಒಂದು ಮೇರು ಪರ್ವತದ ಜೊತೆಯೇ ಸನ್ಮಾನ ಆಗುವಂಥ ಯೋಗವು ಬರ್ತದೆ ಅಂತ ಶ್ರವಣ ಕಾರಂತರಿಗೆ ಪಟ್ಲ ಸತೀಶ್ ಶೆಟ್ಟರೊಟ್ಟಿಗೆ ಗೌರವವನ್ನು ಸ್ವೀಕರಿಸುವಂತಹ ಯೋಗ ಒದಗಿ ಬಂದಿದೆ. ಅವರನ್ನು ಕೂಡ ಅಭ್ಯಾಗತ ಪ್ರಮುಖರೆಲ್ಲರೂ ಕೂಡ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದೆ. ತಾಯಿ ಕಟಲೀಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಮಲಿಂಗೇಶ್ವರ ಸ್ವಾಮಿಯನ್ನು ಸ್ಮರಿಸಿ ಎಲ್ಲ ವೇದಿಕೆಯ ಅಭ್ಯಾಗತರಿಗೆ ವಂದಿಸುತ್ತಾ ಮೊದಲಾಗಿ ವೇದಮೂರ್ತಿ ರಮಾನಂದ ಭಟ್ರಿಗೆ ವಂದಿಸಿ, ವಾದಿರಾಜೋಪಾಧ್ಯಾಯರಿಗೆ ವಂದಿಸಿ, ಎಲ್ಲ ಗಣ್ಯರೇ ಅಧ್ಯಕ್ಷರಾದಂತಹ ಅಗರಿಯವರೇ. ಅಗರಿ ವೇದಿಕೆಯಲ್ಲಿದ್ದರೆ ಇಡೀ ಯಕ್ಷಗಾನವೇ ವೇದಿಕೆಯಲ್ಲಿದ್ದ ಹಾಗೆ. ಆ ಮನೆತನ ಅಷ್ಟು ಕೊಡುಗೆ ಯಕ್ಷಗಾನಕ್ಕೆ ಕೊಟ್ಟಿದೆ. ತುಂಬ ಮಾತಾಡುವಂತಹ ವೇದಿಕೆಯಲ್ಲ, ಯಕ್ಷಗಾನದ ಮಧ್ಯೆ ಕಾರ್ಯಕ್ರಮ ಆಗ್ತಾ ಇದೆ. ಆದ ಕಾರಣ ಸ್ವಲ್ಪ ಮಳೆಯೂ ಬರ್ತಾ ಇದೆ. ಯಕ್ಷಗಾನ ಪ್ರಾರಂಭ ಆದರೂ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ, ಹೀಗೆ ಮಾತಾಡಿದ್ರು ಯಾರಿಗೆ ಅರ್ಥ ಆಗೋದಿಲ್ಲ, ಯಾಕಂದರೆ ಮಳೆಯ ಶಬ್ದವೇ ಜಾಸ್ತಿ ಆಗಿದೆ. ಆದರೂ ಯಕ್ಷಾಭಿಮಾನಿ ಬಳಗದ ಎಲ್ಲ ಸದಸ್ಯರು ನಮ್ಮ ಪ್ರತಿನಿತ್ಯ ನಾವು ನೋಡುವಂಥವರು, ನಮ್ಮೊಂದಿಗೆ ಇರುವವರು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅದಕ್ಕಾಗಿ ನನಗೂ ಬಾರದೆ ವಿಧಿ ಇಲ್ಲ. ನಾನು ನಿನ್ನೆ ಇವತ್ತು
ಯಾವುದೇ ಬೇರೆ ಕಾರ್ಯಕ್ರಮಗಳಿಗೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಹೊರದೇಶದಿಂದ ಬಂದ ಕೂಡಲೇ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿ ಪದ್ಯ ಹೇಳಲಿಕ್ಕೂ ಆಗಲಿಲ್ಲ. ಹಾಗಾಗಿ ಇವತ್ತು ಕೂಡ ನನಗೆ ಪದ್ಯ ಹೇಳಲಿಕ್ಕೆ ಆಗಲ್ಲ ಅಂತ ನಿಮ್ಮಲ್ಲಿ ಮೊದಲಾಗಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಹೇಳಿದ್ದೇನೆ ಪೂರ್ಣಿಮಾ ಶಾಸ್ತ್ರಿಯವರಲ್ಲಿ. ಪೂರ್ಣಿಮಾ ಶಾಸ್ತ್ರಿಯವರು ನನ್ನ ಎಲ್ಲ ಆಗುಹೋಗುಗಳಲ್ಲಿ ನನ್ನ ಜೊತೆಗಿದ್ದು ನನಗೆ ನನ್ನ ಹೆಗಲಿಗೆ ಹೆಗಲಾಗಿ ದುಡಿದಂಥವರು. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಪೂರ್ಣಿಮಾ ಶಾಸ್ತ್ರಿಯವರು ಬಹಳ ಹೃದಯಪೂರ್ವಕವಾಗಿ ನಮ್ಮ ಜೊತೆ ಇದ್ದಂಥವರು. ಹಾಗಾಗಿ ನನ್ನ ಗುರುಗಳಾದಂತಹ ಬಳ್ಳಪದ ಯೋಗಿ ಶರ್ಮರ ಕಾರ್ಯಕ್ರಮ ಮುಳ್ಳೇರಿಯದಲ್ಲಿತ್ತು. ಅದನ್ನು ಮುಗಿಸಿ ಆದಷ್ಟು ಬೇಗ ಇಲ್ಲಿಗೆ ಬಂದೆ. ಅಲ್ಲಿ ಪದ್ಯ ಹಾಡಲಿಕ್ಕೆ ಆಗಲಿಲ್ಲ, ಆದರೂ ಕೂಡ ಅವರೊಂದು ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳಲೇಬೇಕಿತ್ತು. ಅನೇಕ ಗಣ್ಯರಿದ್ದಾರೆ. ವೇದಿಕೆಯಲ್ಲಿ ಸನ್ಮಾನವನ್ನು ನೋಡುವಾಗ ನನಗೆ ಹೃದಯ ತುಂಬಿ ಬಂತು. ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದೀರಿ. ನಿಜವಾಗಿಯೂ ಇಂತಹ ವ್ಯಕ್ತಿಗಳಿಗೆ ಸನ್ಮಾನ ಆಗಬೇಕು. ಯಾರ್ಯಾರನ್ನೂ ಕರೆದು ಮುಖಸ್ತುತಿ ಮಾಡಿ ಸನ್ಮಾನ ಮಾಡಿ ನಾವು ಏನು ಪ್ರಯೋಜನ ಇಲ್ಲ. ಯಾರಿಗೆ ಯಾವುದು ಸಲ್ಲಬೇಕು ಅದೇ ಸಲ್ಲಬೇಕು. ನಾನು ಕಟೀಲು ಮೇಳದಲ್ಲಿರುವಾಗ ನನಗೆ ನಿತ್ಯ ಚಹಾ ಕೊಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಗೋವಿಂದಣ್ಣ. ಅದು ಬಹಳ, ನಾನು ಈಗಲೂ ಹೇಳಿದೆ, ಬಹಳ ಗಮ್ಮತ್ತು. ಆವಾಗ ಒಂದು ಕುಟ್ಟಿಯನ್ನ ಅಂತ ಇದ್ದರು, ಮತ್ತೊಂದು ಗೋವಿಂದಣ್ಣ ಅಂತ. ಅವರಿಬ್ಬರನ್ನು ಚಹಾ ತರಲಿಕ್ಕೆ ಕಳಿಸೋದು ನಾವು. ಆ ಇಬ್ಬರು ನಮಗೆ ಚಹಾ ತಂದು ಚೌಕಿಗೆ ಕೊಡುವಾಗ ಅದರಲ್ಲಿ ಗ್ಲಾಸಲ್ಲಿ ಚಹಾ ಇರೋದಿಲ್ಲ. ಅದು ಬರುವಾಗ ಚಹಾ ಏನೂ ಇರೋದಿಲ್ಲ, ಖಾಲಿ ಗ್ಲಾಸ್ ಇರ್ತದೆ. ಚಹಾ ಉಂಡು ಗೋವಿಂದಣ್ಣ ಅಂತ ಕೇಳಿದ್ರೆ ಚಹಾ ಇತ್ತು ಕಡೆ ಆರು ಕೊಡ್ತೀರಿ ಸ್ವಲ್ಪ ಅಂತ. ಹಾಗೆ ಅಂಥ ಒಂದು ಗಮ್ಮತ್ತಿನ ಕಾಲ. ಅದನ್ನೆಲ್ಲ ಎಣಿಸ್ತೇವೆ ನಾವು. ಮತ್ತು ಅವರಿಗೆ ಹಣದ ಮೇಲೆ ಬಹಳ ಮೋಹ. ಅಂದರೆ ಅವರಿಗೆ ಸಿಗುವುದೇ 5 ರೂಪಾಯಿ 10 ರೂಪಾಯಿ ಪಾಪ. ಅದು ಒಂದು 5 ರೂಪಾಯಿ ಕೊಟ್ಟರೆ ಬಹಳ ಪ್ರೀತಿ. ಅದಕ್ಕೆ ನಾನು ಆವಾಗಲೇ ಕೇಳಿದೆ, ಕವರ್ ಒಂಜಿ ಆಂದೇವತನ ಬೆವಂದ ಅಂತ ಕೇಳುವಾಗ ಅವರು ನೆಗೆಡಿದ್ರು ಭಾಳ ಚಂದ. ಅದು ಒಂದು ವಿಭಾಗ. ಆದರೆ ಓಟೆಪಟ್ಪ ವಿಷ್ಣು ಶರ್ಮರು ಅಂತಹ ವಿದ್ವಾಂಸರು, ಒಳ್ಳೆಯ ವ್ಯಕ್ತಿ, ಸಜ್ಜನ, 20-25 ವರ್ಷ ವಾದಿರಾಜರು ಕಲ್ಲೂರಾಯರು ಬಹಳ ಸುದೀರ್ಘವಾಗಿ ಬಹಳ ಚೆನ್ನಾಗಿ ಅವರ ಬಗ್ಗೆ ಮಾತಾಡಿದರು. ಅವರ ಅಭಿನಂದನೆ. ಅಷ್ಟು ಸಮಯ ಸಾಕಾಗಲ್ಲ ಅವರದನ್ನು ಹೇಳಿಕೆ. ಆದರೂ ಸೂಕ್ಷ್ಮವಾಗಿ ಒಂದು ಕ್ರಿಕೆಟನ್ನು ಹೋಲಿಸಿ ಹೇಳಿದರು. ನಾನು ಹೇಳ್ಬೋದು ಗೊತ್ತಿಲ್ಲ. ಅವರ ವಿದ್ವತ್ತೆ, ಅವರ ಜರ್ನಿಯನ್ನೆಲ್ಲ ಹೇಳಿದರು. ಆದರೆ ಒಬ್ಬ ಕಲಾವಿದನಿಗೆ ಕಷ್ಟ ಬಂದಾಗ ಎಷ್ಟು ಜನ ಅವರ ಜೊತೆ ಇದ್ದರು ಅಂತ. ಕಳೆದ ತಿರುಗಾಟದಲ್ಲಿ ಅದೇ ವಿಷ್ಣು ಶರ್ಮಾ ಒಟ್ಟೆಪಡಪ ಅವರಿಗೆ 5 ತಿಂಗಳು ಅವರಿಗೆ ತಿರುಗಾಟ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಯಾವ ಹೆದರಿಕೆ ಇಲ್ಲ. ಯಾಕೆಂತೇಳಿದ್ರೆ ನಾವು ಅಂಥದ್ದನ್ನೆಲ್ಲ ಮೀರಿ ಬಂದವರು. ಇಂಥದ್ದನ್ನು ಕಲಾವಿದರ ಇಂಥ ಕಷ್ಟಗಳನ್ನು ಹೀಗೆ ಹೇಳಿಯೇ ನಾವು ನಿಷ್ಠುರಕ್ಕೆ ಕಾರಣರಾದವರು. ಆ 5 ತಿಂಗಳಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಮನೆತನದ ಯಜಮಾನರುಗಳು ಅವರನ್ನು ಕೇಳಿದ್ದಾರೆ, ನೀನು ಹೇಗಿದ್ದೀಯಾ ಅಂತ. ಎಷ್ಟು ಜನ ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥಾಪಕರು ಅವರನ್ನು ಮಾತಾಡಿಸಿದ್ದಾರೆ. ನಾನದನ್ನು ಹೀಗೆ ನಿಮ್ಮನೆ ಮುಂದೆ ಹೇಳಲಿಕ್ಕೆ ಬರಲ್ಲ. ನಿಮಗೆ ಪುರುಸೊತ್ತು ಇರುವಾಗ ಅವರಲ್ಲಿ ನೀವೇ ವಿಚಾರಿಸಿ, ನಿಮ್ಮನ್ನು ಯಾರೆಲ್ಲ ವಿಚಾರಿಸಿದ್ದಾರೆ ಅಂತ. ವಾದಿರಾಜ್ ಎಷ್ಟು ಸೊಗಸಾಗಿ ಹೇಳಿದರು. ಅವರ ವಿದ್ವತ್ತನ್ನು ಹೇಳಿದರು, ಅವರು ಮೇಳಕ್ಕೆ ಕೊಟ್ಟ ಕೊಡುಗೆಯನ್ನು ಹೇಳಿದರು, ಅವರ ಬಗ್ಗೆ ಬಹಳ ಗಂಭೀರವಾಗಿ ಮಾತಾಡಿದರು. ಆದರೆ ಅಂಥ ಕಲಾವಿದನಿಗೂ ಯಾವ ರೀತಿಯ ಪರಿಸ್ಥಿತಿ ಬರ್ತದೆ, ಆವಾಗ ಎಷ್ಟು ಜನ ಅವರನ್ನು ಕರೆದು ಕೇಳಿದ್ದಾರೆ, ಏನಾಗಿದೆ ಎಂಬುದಾಗಿ ನೀವೇ ವಿಚಾರಿಸಿ ಅವರನ್ನು. ಆವಾಗ ಅರ್ಥ ಆಗುತ್ತೆ ಎಲ್ಲವೂ. ಆದರೆ ಸತ್ಯ ಯಾವಾಗಲೂ ನಿಧಾನವಾಗಿ ಗೊತ್ತಾಗುತ್ತೆ. ಸತ್ಯ ಯಾವತ್ತೂ ಸತ್ಯವೇ. ಎಲ್ಲೂ ಅದನ್ನು ಯಾರಿಂದಲೂ ಅದನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ಗೊತ್ತಾಗಿ ಆಗುತ್ತೆ. ಆಗಲಿ. ತಾಯಿ ದುರ್ಗಾ ಮಾತೆಯ ಅನುಗ್ರಹ ಎಲ್ಲ ಕಲಾವಿದರ ಮೇಲೆ ಇರಲಿ. ನೀವು ಬಹಳ ಒಳ್ಳೆಯ ಕಲಾವಿದರನ್ನು ಆಯ್ಕೆ ಮಾಡಿ ಸನ್ಮಾನ ಮಾಡಿದರೆ ನಾನು ಹೃದಯ ತುಂಬಿ ಬಂದಿದೆ. ನನಗೆ ಇನ್ನಷ್ಟು ಇಂತಹ ಕಲಾವಿದರನ್ನು ವೇದಿಕೆಯಲ್ಲಿ ಸನ್ಮಾನ ಮಾಡಿ ಹರಸುವಂಥ ಭಾಗ್ಯ ನಿಮಗಾಗಲಿ. ವೇದಿಕೆಯ ಅನೇಕ ಗಣ್ಯರು ಇನ್ನೂ ಮಾತಾಡುವವರಿದ್ದಾರೆ. ಯಕ್ಷಗಾನಕ್ಕೆ ಅಪೂರ್ವ ಕೊಡುಗೆ ಕೊಟ್ಟಂತಹ ವ್ಯಕ್ತಿಗಳು. ನಿಮ್ಮೆಲ್ಲರ ಸಹಕಾರ ಈ ಸಂಘದ ಮೇಲೆ ಇರಲಿ. ನಾವೆಲ್ಲರೂ ಒಟ್ಟು ಸೇರಿ ಇಂತಹ ಕಲಾವಿದರನ್ನು ಬೆಳೆಸುವಲ್ಲಿ, ಯಕ್ಷಗಾನವನ್ನು ಬೆಳೆಸುವಲ್ಲಿ ನಾವೆಲ್ಲರೂ ಒಟ್ಟು ಸೇರೋಣ, ಒಂದಾಗೋಣ ಅಂತ ಹೇಳುತ್ತಾ ನನಗೂ ಒಂದು ಗೌರವ ಮಾಡಿದರು. ಇದು ಮಾತ್ರ ನನ್ನೆಲ್ಲ ಹೇಳದೆ ಮಾಡಿದ್ದು ಅವರ ಜೊತೆಗೆ. ಆದ ಕಾರಣ ಅದಕ್ಕೂ ನಿಮ್ಮ ಇಡೀ ತಂಡಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಜೊತೆ ನಾನು ಯಾವತ್ತೂ ಇದ್ದೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ.